ಉಕ್ರೇನ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ 5 ಮಂದಿ ವಿದ್ಯಾರ್ಥಿನಿಯರು ಇಂದು ಸುರಕ್ಷಿತವಾಗಿ ಮಂಗಳೂರಿಗೆ ತಲುಪಿದ್ದಾರೆ. ಉಕ್ರೇನ್ ರಾಜಧಾನಿ ಕೀವ್ ಹಾಗೂ ಕಾರ್ಕಿವ್ ಭಾಗದಲ್ಲಿ ವಾಸ್ತವ್ಯವಿದ್ದ 4 ವಿದ್ಯಾರ್ಥಿಗಳು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹಾಗೂ ಓರ್ವ ವಿದ್ಯಾರ್ಥಿನಿ ಬೆಂಗಳೂರು ವಿಮಾನ ನಿಲ್ದಾಣದಿಂದ ರಸ್ತೆಯ ಮೂಲಕ ಮಂಗಳೂರನ್ನ ತಲುಪಿದ್ದಾರೆ. ಮಂಗಳೂರಿನ ದೇರೆಬೈಲ್ನ ಅನೈನಾ ಅನ್ನ, ಮೂಡಬಿದ್ರಿಯ ಶಲ್ವಿನ್ ಪ್ರೀತಿ ಅರಾನ, ಪಡಿಲ್ನ ಕ್ಲೆಟನ್ ಡಿಸೋಜಾ, ಶಾದ್ ಹರ್ಷದ್ ಅಹಮದ್, ಉಕ್ರೇನ್ನಲ್ಲಿ ದತ್ತು ಪಡೆದು ಸಾಕಿದ ಪ್ರೀತಿಯ ಬೆಕ್ಕಿನೊಂದಿಗೆ ಆಗಮಿಸಿದ ದೇರಳಕಟ್ಟಿಯ ಲಕ್ಷಿತಾ ಪುರುಷೋತ್ತಮ್ ಅವರನ್ನ ಪೋಷಕರು ಬರಮಾಡಿಕೊಂಡಿದ್ದು, ಬಳಿಕ ಎಲ್ಲರೂ ಮನೆಗಳಿಗೆ ತೆರಳದೆ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತಾವುಗಳು ಸುರಕ್ಷಿತವಾಗಿ ಮನೆ ಸೇರಲು ಎಲ್ಲಾ ರೀತಿಯ ಸಹಕಾರವನ್ನು ನೀಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರಿಗೆ ಧನ್ಯವಾದವನ್ನ ಸಲ್ಲಿಕೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗೆ ಹೂಗುಚ್ಛ ನೀಡಿ ಕೇಕ್ ಕತ್ತರಿಸಿದ ವಿದ್ಯಾರ್ಥಿನಿಯರು ಸಂಭ್ರಮಿಸಿದ್ರು. ಈ ಸಂದರ್ಭ ಯುದ್ಧಗ್ರಸ್ತ ಯುಕ್ರೇನ್ನಲ್ಲಿ ತಾವುಗಳು ಕಳೆದಂತಹ ದಿನಗಳು ಮತ್ತು ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ವಿದ್ಯಾರ್ಥಿನಿಯರು ಮನಬಿಚ್ಚಿ ಮಾತನಾಡಿದರು. ಎಂತ ಹೇಳಿಗೆ ಅಲ್ಲಿ ತುಂಬ ಸಿಚುವೇಶನ್ ವರ್ಸ್ ಆಗುತ್ತೆ. ಮತ್ತು ಹೇಗೆ ಸಹ ಅದು ಟ್ರೈನ್ ಸ್ಟೇಷನಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗಿದೆ. ಅವರು ಖಾಲಿ ಯುಕ್ರೇನಿಯನ್ಸ್ಗೆ ಅಲೌ ಮಾಡ್ತಾ ಇದ್ದಾರೆ. ಮತ್ತು ಹೇಗೆ ಸಹ ನಾವು ಪುಷ್ ಮಾಡಿ ಅವರಿಗೆ ಒಳಗೆ ಎಂಟರ್ ದ ಟ್ರೈನ್. ಯಾವ ಪ್ರದೇಶದಲ್ಲಿ? ಯುಕ್ರೇನಿಂದ ಎಲ್ಲಿ ಇದೆ ಯುಕ್ರೇನಲ್ಲಿ? ಕೀವ್ ಅಲ್ಲಿ. ಬಟ್ ಅಲ್ಲಿ ಸಿಚುವೇಶನ್ ಯಾವ ಟೈಪಲ್ಲಿ ಇದೆ ಪ್ರೆಸೆಂಟ್? ತುಂಬ ವರ್ಸ್ ಆಗಿದೆ. ಇದು ತುಂಬ ಬಾಂಬಿಂಗ್ಸ್, ಶೆಲ್ಲಿಂಗ್ಸ್ ಮತ್ತು ಗನ್ ಫೈರ್. ಹೌದು ಅದು. ಬಟ್ ನೀವು ಇಂಡಿಯಾಕ್ಕೆ ಬರಲಿಕ್ಕೆ ಎಂಬಸಿ ಅವರು ಯಾವ ಟೈಪಲ್ಲಿ ಹೆಲ್ಪ್ ಮಾಡಿದ್ರು? ಹೆಲ್ಪ್ ಅವರು ಅಡ್ವೈಸ್ ಕೊಡ್ತಾ ಇರ್ತಾರೆ, ಯಾವಾಗ ಹೋಗಬೇಕು, ಎಲ್ಲಿ ಹೋಗಬೇಕು, ಹೇಗೆ ಯಾವುದು ಟ್ರೈನ್ ಕ್ಯಾಚ್ ಮಾಡಲಿಕ್ಕೆ ಎಲ್ಲ ಹೇಳಿದ್ದಾರೆ. ಆದರೆ ಅಲ್ಲಿ ಪ್ರಾಬ್ಲಮ್ ಯುಕ್ರೇನಿಯನ್ಸ್ ನಮಗೆ ಅಲೋ ಮಾಡೋದಿಲ್ಲ ಟ್ರೈನ್ ಎಂಟರ್ ಮಾಡಲಿಕ್ಕೆ. ಅದು ಈ ವಾರ್ ಸಿಚುವೇಶನಿಂದ ನಿಮಗೇನಾದರೂ ಪ್ರಾಬ್ಲಮ್ ಆಯಿತು ಅಲ್ಲಿ? ಪ್ರಾಬ್ಲಮ್ ಹೌದು, ತುಂಬ ಪ್ರಾಬ್ಲಮ್. ನಮಗೆ ಹಾಸ್ಟೆಲಿಂದ ಟ್ರೈನ್ ಸ್ಟೇಷನ್ಗೆ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಇತ್ತು. ಮತ್ತು ಲಿವಿವ್ ಅಂತ ಒಂದು ಸಿಟಿ ಉಂಟು, ಅಲ್ಲಿಂದ ಉಸ್ಗುರೋದ್ಗೆ ಬರಲಿಕ್ಕೆ ಟ್ರಾನ್ಸ್ಪೋರ್ಟ್ ಇರಲಿಲ್ಲ. ನಮಗೆ ಓನ್ ಟ್ರಾನ್ಸ್ಪೋರ್ಟ್ ತುಂಬ ಪೇ ಮಾಡಿ ಒಂದು ಪರ್ ಪರ್ಸನ್ $100 ಕೊಡಲಿಕ್ಕೆ ಎಲ್ಲ ಆಯಿತು. ಮತ್ತು ಅಲ್ಲಿಂದ experience for all of you. I think did any of you see real war-like situation there? And I think I heard from you every time any news actually she used to like break out that to me with all the emotions. You know, all of your family members also, they were like very relentless. They were like they immediately. It is all you, sir. No. It's all. ಲೈಕ್ ಇವಾಗ ಫೀಲಿಂಗ್ ವೆರಿ ಪೀಸ್ಫುಲ್ ಬಿಕಾಸ್ ನಮಗೆ ಸೌಂಡ್ ಏನು ಕೇಳಿಸಲ್ಲ, ಸೈರನ್ ಸೌಂಡ್ ಇಲ್ಲ, ಗನ್ ಸೌಂಡ್ ಇಲ್ಲ, ಮತ್ತು ಇಟ್ಸ್ ವೆರಿ ಪೀಸ್ಫುಲ್ ರೈಟ್ ನಾವು. ಬಟ್ ನೀವು ಉಕ್ರೇನ್ನಲ್ಲಿ ಎಲ್ಲಿ ಇರೋದು? ಯಾವ ಪ್ಲೇಸ್? ಖಾರ್ಕಿವಲ್ಲಿ. ಅಲ್ಲಿ ವಾರ್ ಸಿಚುವೇಶನ್ ಯಾವ ಟೈಪ್? ಅಲ್ಲಿ ಕ್ರಿಟಿಕಲ್ ಆಗಿತ್ತು ಬಿಕಾಸ್ ಅದು ಬಾರ್ಡರ್ ಹತ್ರ ಇತ್ತು. ಲೈಕ್ ಇಟ್ ಇಸ್ ಜಸ್ಟ್ 55 ಕಿಲೋಮೀಟರ್ಸ್ ಅವೇ ಫ್ರಮ್ ದಿ ಬಾರ್ಡರ್. ಸೊ ಅಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು ಕಂಡೀಷನ್. ಬಟ್ ನೀವು ಇರುವಂಥ ಪ್ಲೇಸಲ್ಲಿ ಏನಾದರೂ ಅಪಾಯಗಳಾಗುವಂಥದ್ದು, ಬೇರೆ ಸಾವು ನೋವುಗಳು ಇಂಥವು ಏನಾದರೂ ಸಂಭವಿಸಿದೆಯಾ? ಆಗಿದೆ. ಲೈಕ್ ಫಾರ್ ನವೀನ್ ಅವರು ಇಟ್ ವಾಸ್ ನಮ್ಮ ಹಾಸ್ಟೆಲಿಂದ 2 ಮೆಟ್ರೋ ಸ್ಟಾಪ್ಸ್ ಅಷ್ಟೇ. ಬಟ್ ನೀವು ಯಾವ ರೀತಿಯಾಗಿ ಅಲ್ಲಿ ಸೇಫ್ಟಿಯನ್ನು ಕಂಟ್ರೋಲ್ ಮಾಡ್ತೀವಿ? ನಾವು 24th ಫಸ್ಟ್ 2nd ಮಾರ್ಚ್ ತನಕ ಮೆಟ್ರೋ ಸ್ಟೇಷನ್ ಒಳಗಡೆ ಇದ್ವಿ. ಸೊ ದಟ್ ವಾಸ್ ಸೇಫ್ ಫಾರ್ ಅಸ್. ಸೊ ಆಲ್ಮೋಸ್ಟ್ 7-8 days ಮೆಟ್ರೋ ಸ್ಟೇಷನ್ ಒಳಗಡೆ ಇದ್ವಿ. City called Kiev.
So as soon as the bomb blasted, we had to rush to the bunkers, which was very dusty, wasn't used in quite 10-20 years. It was very dusty. There were no lights actually. There was a small bulb in which we had to survive. It was very crowded. It was very suffocating. For 1 week we had to stay in bunkers without any proper food or something, water. Then as soon as the curfew was lifted, we had to rush to the western side of the country, through which we had to take trains, but then we faced problems climbing on the trains because of the low. ಫೈನಲಿ ಬರಲಿಕ್ಕೆ ತುಂಬ ಬಾರ್ಡರ್ಸ್ ಕ್ರಾಸ್ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು, ಮತ್ತು ಎಲ್ಲ ಸ್ಮೂತ್ ಇತ್ತು. ಇಂಡಿಯನ್ ಗೌರ್ಮೆಂಟ್ ತುಂಬ ಹೆಲ್ಪ್ ಮಾಡಿದೆ, ಅಂದರೆ ಬಾರ್ಡರ್ಸ್ ಆದಮೇಲೆ ಅಕೊಮಿಡೇಷನ್ ಎಲ್ಲ ಕೊಟ್ಟಿದೆ, ಸೊ ತುಂಬ ಹೆಲ್ಪ್ ಆಗಿತ್ತು ಮತ್ತು ಸ್ಮೂತ್ ಇತ್ತು ಪ್ರಾಸೆಸ್. ಎಷ್ಟು ವರ್ಷಗಳಿಂದ ನೀವು ಉಕ್ರೇನ್ದಲ್ಲಿ? ನಾನು ಜಸ್ಟ್ 4 months ಆಯಿತು ಮಾತ್ರ. ನಾನು ಫಸ್ಟ್ ಇಯರಲ್ಲಿದ್ದೇನೆ. ಉಕ್ರೇನ್ದಲ್ಲಿ ಯಾವ ಪ್ರದೇಶದಲ್ಲಿ? ಲವೀವ್ ಅಂತ. ಬಟ್ ಅಲ್ಲಿ ಇವಾಗ ಸಿಚುವೇಶನ್ ಯಾವ ಟೈಪ್? ಈಗ ತುಂಬ ಟೆನ್ಸ್ ಆಗ್ತಿತ್ತು, ಆದರೆ ನಾನು ಕ್ರಾಸ್ ಮಾಡಿದ್ಮೇಲೆ ಬಾರ್ಡರ್ ನಾನಿರುವಾಗ ಅಷ್ಟು ಟೆನ್ಸ್ ಇರಲಿಲ್ಲ ಸಿಚುವೇಶನ್. ನಾನು ಕೀವಲ್ಲಿ ಇದ್ದೆ, ಕೀವ್ ಬೊಗೊಮೊಲೆಟ್ಸ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿ ಹಾಸ್ಟೆಲ್ ನಂಬರ್ 7 ಅಲ್ಲಿಂದ 24th ಫಸ್ಟ್ ಬಾಂಬ್ ಆಯಿತು. ಆ ದಿನ ಗೊತ್ತಿರಲಿಲ್ಲ ಹೇಗೆ ಮತ್ತು ಯಾವಾಗ ಆಗಿದೆ ಅಂತ ಗೊತ್ತಿರಲಿಲ್ಲ. ಮತ್ತು ಈವ್ನಿಂಗಲ್ಲಿ ಎಲ್ಲರೂ ಇದು ಬಾಂಬ್ ಶೆಲ್ಟರಿಗೆ ಹೋಗಿದ್ದೇವೆ. ಮತ್ತು 5 ದಿನ 4 ದಿನ ಬಾಂಬ್ ಶೆಲ್ಟರಲ್ಲಿ ಇದ್ದೇವೆ ನಾವು. ಮತ್ತು 28th ಮಾರ್ನಿಂಗಿಗೆ ನಾವು ಆಲ್ಮೋಸ್ಟ್ 5 kilometers ನಮ್ಮ ಹಾಸ್ಟೆಲಿಂದ ಟ್ರೈನ್ ಸ್ಟೇಷನಿಗೆ. ನಮ್ಮ ಕುಡ್ಲ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.